जी सर। ಕ್ರೀಡಾಭಿಮಾನಿಗಳಲ್ಲಿ ಸ್ವಸ್ತಿ ಪ್ರಶ್ನೆ 32 ವರ್ಷದ ಪುನೀತ್ ರಾಜ್ಕುಮಾರ್ ಯುವರತ್ನ ಪ್ರಶಸ್ತಿ ಸ್ವಸ್ತಿ ಪ್ರೊ ಕಬಡ್ಡಿ ಪಂದ್ಯಾಟದ ಈ ಸಂದರ್ಭದಲ್ಲಿ ಕೆಲವು ವಿಭಾಗಗಳ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟ ಮತ್ತು ಉಪ ವಿಭಾಗದ ಮಹಿಳಾ ಕಬಡ್ಡಿ ಪಂದ್ಯಾಟ ನಡೆಸಿರುವ ಈ ಹೊತ್ತಿನಲ್ಲಿ ಸಾಧಕರಿಗೆ ಸನ್ಮಾನ ಮತ್ತು ಗುರುತಿಸುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಬರ್ತಿದ್ದೇವೆ. ವಿವಾಹ ಸಮಾರಂಭ ಇರಲಿ ಅಥವಾ ಕಬಡ್ಡಿ ಪಂದ್ಯಾಟವಿರಲಿ, ಪ್ರತಿ ಸಮಾಜದ ಗಣ್ಯ ಸಾಧಕರ ಚಿಗುರು ಕಲಾತಂಡ ಇವರು ಕೂಡ ನಾವು ಪ್ರತಿ ಸಂಭ್ರಮ ಪುರಸ್ಕಾರ ನೀಡಿದ್ದೇವೆ. ಹಾಗೆ ಅಪ್ಪು ಯುವರತ್ನ ಪುರಸ್ಕಾರವನ್ನು ಪಡೆಯುವಂಥ ನಮ್ಮ ಸಾಧಕರು ಶ್ರೀ ದಿನೇಶ್ ಅಮೀನ್ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ಎಂ ಮೊಹಮ್ಮದ್ ರಫೀಕ್ ಇವರಿಗಿದೆ. ಇವರು ಕಬಡ್ಡಿ ಆಟಗಾರರಾಗಿ ಈಗ ಉದ್ಯಮ ನಡೆಸ್ತಿದ್ದಾರೆ. ಇವರು ಕೂಡ ನಾವು ಅಪ್ಪು ಯುವರತ್ನ ಪುರಸ್ಕಾರವನ್ನು ಕೆಲವೇ ಕ್ಷಣ ನೀಡಿದ್ದೇವೆ. ಈಗಾಗಲೇ ಆಗಲೇ ನಡೆಸುವಂಥ ಕಬಡ್ಡಿ ಪಂದ್ಯಾಟ ಮುಕ್ತಾಯಗೊಂಡ ಕೂಡಲೇ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ಹಾಗೆ ಚಿಗುರು ಕಲಾತಂಡದ ಮುನ್ನಡೆಸಿರುವಂಥ ನವೀನ್ ಶಾಂತಿ ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಆದ್ಮೇಲೆ ನೀವು ಕಾಣುತ್ತಿರುವಂತಹ ಈ ಸಭಾಂಗಣ ಕಳೆದ ವರ್ಷಗಳಿಗೆಲ್ಲ ಇದೇ ಕ್ರೀಡಾಕೂಟಕ್ಕೆ ಆಗಮಿಸಿದ್ರೆ ಗಟ್ಟಿ ಕಾಣುವುದು ಶಾಪೆಯರವನ್ನು ಹಾಕಿ ನಾವು ಕಬಡ್ಡಿ ಆಡ್ತಾ ಇದ್ದೇವೆ ಮ್ಯಾಟ್ನಲ್ಲಿ. ಆದರೆ ಈ ವರ್ಷ ನೂತನವಾದಂಥ ಒಂದು ಸಭಾಂಗಣ 35 ಲಕ್ಷ ವೆಚ್ಚದಲ್ಲಿ ಇಂಟರ್ಲಾಕ್ ಅಳವಡಿಸಿ ಮಳೆ ಇರಲಿ ಗಾಳಿ ಇರಲಿ ಮತ್ತು ಸೆಕೆ ಇರಲಿ ಯಾವ ವರ್ಷದ ಎಲ್ಲ ಋತುಗಳಲ್ಲಿ ಕೂಡ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಈ ಗ್ರಾಮಾಂತರ ಪ್ರದೇಶದ ಭುಜನಗಡ್ಡೆಯಲ್ಲಿ ಮಾಡಿಕೊಂಡಿದೆ. ಅದು ನಮ್ಮ ಸ್ಥಾಪಕ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಉಪಾಧ್ಯಕ್ಷರಾಗಿರುವಂಥ ಎಂ ತುಕ್ಕಪ್ಪ ಬಗ್ಗೆರ ಒಂದು ಅವಿರತವಾದಂಥ ಪ್ರಯತ್ನ. ನಾವೆಲ್ಲರಿಗಾಗಿ ಮತಗಳಾಗಬೇಕು. ನಮ್ಮ ಊರಿನಲ್ಲಿರುವಂಥ ನಡೆಯಲಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಒಂದು ಹೊಸ ಕ್ರೀಡಾಂಗಣ ನಿರ್ಮಿಸಲ್ಪಟ್ಟಿದೆ. ಇದು ಪ್ರಥಮವಾಗಿ ಸ್ವಚ್ಛ ಪಡಿಸಿಕೊಂಡ ಕಾರ್ಯಕ್ರಮವೇ ಕಬಡ್ಡಿ ಪಂದ್ಯಾಟದಲ್ಲಿ ಜರುಗಿಸಿಕೊಳ್ಳಲು ನಮಗೆ ಸಂತೋಷ ವಿಚಾರ. ಇದಕ್ಕಾಗಿ ಬೆಳ್ತಂಗಡಿ ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ ಉಳಿಪಾಡಿತ್ತು ಇವರ ನಿಧಿಯಿಂದ 5 ಲಕ್ಷ ಮಂಜೂರುಗೊಂಡಿದೆ ಮತ್ತು ಯುವಜನ ಕ್ರೀಡಾ ಇಲಾಖೆ ಮಂಗಳೂರು ಇದರ ವತಿಯಿಂದ 9 ಲಕ್ಷ ರೂಪಾಯಿ ಮಂಜೂರುಗೊಂಡಿದೆ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಪೂಜಾ ಕಾವಟದ ಒಂದು ಉದಾಹರಣೆಗೆ 2 ಲಕ್ಷ ರೂಪಾಯಿ ಕೂಡ ಈಗಾಗಲೇ ಕೊಡುಗೆ ನೀಡಲ್ಪಟ್ಟಿದೆ ಮತ್ತು ಬೇರೆ ಬೇರೆ ಮಧ್ಯಗಳು ಕೂಡ ಕ್ಲಬ್ಗಳು ಕೂಡ ನಮ್ಮ ಸತಿ ಫ್ರೆಂಡ್ಸ್ ಕ್ಲಬ್
ಮತ್ತು ಹಲವು ಉದ್ಯಮಿಗಳು ಕೂಡ ಇಲ್ಲಿ ಕ್ರೀಡಾಂಗಣದ ಬಗ್ಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. 15 ವರ್ಷಗಳಿಂದ ಭೂಮಿಯನ್ನು ಕಂಡಂಥ ಕನಸು ಸಭಾಂಗಣದ ರೂಪದಲ್ಲಿ ನಿರ್ಮಾಣಗೊಂಡಿದೆ. ಹಾಗೆ ಮುಂದೆ ನೀವು ಕುಳಿತುಕೊಂಡಿರುವಂಥ ಗ್ಯಾಲರಿ ಅದೊಂದು ತಾತ್ಕಾಲಿಕವಾದಂಥ ಗ್ಯಾಲರಿ. ಮುಂದೆ ಅದು ಸುವ್ಯವಸ್ಥಿತವಾಗಿ ಯಾವತ್ತೂ ಕೂಡ ಪರ್ಮನೆಂಟ್ ಆಗಿರುವಂಥ ಒಂದು ಗ್ಯಾಲರಿ ಮಾಡಬೇಕಂತ ಒಂದು ಕನಸಿದೆ. ಅದು ಕೂಡ ಖಂಡಿತವಾಗಿ ನಿರ್ಮಾಣಗೊಳ್ಳಬಹುದು. ಮತ್ತು ನೀವೆಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡ್ತೀರಿ, ದಾನಿಗಳನ್ನು ನಮಗೆ ಸಹಕಾರ ನೀಡಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಹಾಗೆ ಸರ್ಕಾರದ ಅನುದಾನವನ್ನು ಕೂಡ ಉಪಯೋಗಿಸಲಿ ಭೂಮಿಗೆ ಅವಿರತವಾದಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ಹಾಗೆ ಭೂಜಲಕಟ್ಟೆಯ ಇತಿಹಾಸದಲ್ಲಿ ಭೂಮಿಗೆ ಒಂದು ಐತಿಹಾಸಿಕ ವ್ಯಕ್ತಿಯಾಗಿ ಕೂಡ ಈ ಮುಂದಕ್ಕೆ ಗುರುತಿಸಿಕೊಳ್ಳುವಲ್ಲಿ ಈ ಬಗಲ ಮೈದಾನದ ಈ ಕ್ರೀಡಾಂಗಣ ಅದೊಂದು ಕಾರಣವಾಗುತ್ತದೆ ಎನ್ನುವುದರಲ್ಲಿ ನಮಗೆ ಹೇಳಿ. ಜಯರಾಮ್ ಬಂಗಾಳಿ ಅವರು ದಯಮಾಡಿ ವೇದಿಕೆ ಬನ್ನಿ. ಕೋಲಾರ ಜಯರಾಮ್ ಬನ್ನಿ ಬಾರಿ ಅಂತ ಸೆಕ್ರೆಟರಿ ಕಾಲೇಜ್ ರಾಜಕೀಯ ಅಂದ್ರ ಆ ರಾಜ್ಯಗಳ ಇದ್ದ ವ್ಯಕ್ತಿ ಅವನ అంటే ఉన్నత రాజకీయాల్లో మాక పాటలో ఉంది ఐటూరి యొక్క జగదీష్ యొక్క జయరామ్ గౌడ్ బంగాళీ జయరామ గౌడ్ దేమకి గౌడ్
ಇದೆ. ಸ್ವಸ್ತಿಕ್ ಸಂಭ್ರಮ ಪುರಸ್ಕಾರ 2020